ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಮಸ್ಯೆ ರಾಹುಲ್ ಗಾಂಧಿಗೆ ಅಮೇಥಿಯಲ್ಲಿ ಬಡಜನರ ಕಷ್ಟ ಕೇಳೋಕೆ ಅಸಾಧ್ಯ ಅಂತದರಲ್ಲಿ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಬಡಜನರ ಕಷ್ಟದ ಬಗ್ಗೆ ಮಾತನಾಡುತ್ತಾರೆ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವಾಗ್ದಾಳಿ ನಡೆಸಿದ್ದಾರೆ. ಅವರು ಬೆಳ್ತಂಗಡಿಯ ಅಳದಂಗಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ ಪರ ನಡೆದ ಸಭೆಯಲ್ಲಿ ಭಾಷಣದುದ್ದಕ್ಕೂ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಶೌಚಾಲಯ ಕಟ್ಟೋಕೆ ಹೋದಾಗ ರಾಹುಲ್ ಗಾಂಧಿಗೆ ಸಮಸ್ಯೆಯಾಗುತ್ತದೆ. ಅಮೇಥಿಯಲ್ಲಿ ಬಡಜನರ ಬಗ್ಗೆ ರಾಹುಲ್ ಕಾಳಜಿಯನ್ನ ವಹಿಸ್ತಾ ಇಲ್ಲ. ಇದೀಗ ಮೋದಿ ಸರ್ಕಾರ ಬಂದ ನಂತರ ಅಮೇಥಿಯಲ್ಲಿ ಅಭಿವೃದ್ಧಿಯಾಗುತ್ತದೆ ಎಂದು ಅವರು ಹೇಳಿದರು. अरे गरीब को इंश्योरेंस 1 रुपए में मिला, तकलीफ किसको हुई? ಬಡವನಿಗೆ 1 ರೂಪಾಯಿಯಲ್ಲಿ ಇನ್ಶೂರೆನ್ಸ್ ಸಿಗುವಂತ ಸ್ಥಿತಿ ನಿರ್ಮಾಣ ಮಾಡಿದ್ರೆ ಸಮಸ್ಯೆ ಯಾರಿಗಾಯಿತು? ರಾಹುಲ್ ಗಾಂಧಿಗೆ. इसलिए आज आपसे कहने आई हूँ कि जिन्हें चोट पहुंचती है गरीबों की सशक्तिकरण से, उनको समर्थन ना दें, सम्मान और समर्थन उनको दें जिन्होंने गरीब को राष्ट्र के उत्थान के लिए, राष्ट्र के सम्मान के लिए आर्थिक रूप से सशक्त करने का प्रयास किया. ये बात आज इस मंच से इतनी कॉन्फिडेंटली मैं इसलिए बोल पा रही हूँ कि जब आपने हरीश का भाषण सुना, उसने अपनी मन की बात को आप सबके सम्मुख रखा. ನಾನು ಇಷ್ಟು ವಿಶ್ವಾಸದಿಂದ ಈ ಮಾತನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಹುಡುಗ ಹರೀಶ್ ಪೂಂಜಾ ಅವರು ಅವರ ಮನ್ ಕಿ ಬಾತ್ ಮನಸ್ಸಿನ ಮಾತನ್ನ ನಿಮ್ಮ ಮುಂದೆ ಅತ್ಯಂತ ವಿಶ್ವಾಸದಿಂದ ಇಟ್ಟಿದ್ದಾರೆ ಅಂತ ನನಗೆ ಸಂತೋಷ ಆಗ್ತಾ ಇದೆ. एक साधारण परिवार का नेता, एक साधारण परिवार का बेटा आज आपके आशीर्वाद से नेता बना है, भाषण दिया है लेकिन कागज पढ़कर नहीं दिया है. इसलिए राहुल जी से कहना चाहती हूँ, उन्होंने कहा ना 15 मिनट बोलूंगा. नरेंद्र भाई ने क्या कहा? बोलो भैया बोलो, लेकिन बिना कागज के बोलो. मैं तो कहती हूँ आज बेलतनगढ़ी का एक एक नागरिक कह सकता है कि राहुल जी नरेंद्र मोदी छोड़ो, पहले हरीश के सामने आकर बोलो.